ನಿಮ್ಮ ಮೊಬೈಲ್ಗಳು ಒಳಗಿರ್ಬೇಕು ನೋಡು. ರ ಟ ಈ ಕ ರ ಇದು ಏನಲೆ ಏನು ಇದು ಏನು ನನಗೆ ದೊಡ್ಡ ಆರ್ಡರ್ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಹೇಳಪ್ಪ. ಯಾವ್ದು ದೈತಲೆ ಅಷ್ಟು ದೊಡ್ಡ ಆರ್ಡರ್ ಗೊತ್ತಾಗಲ್ಲ ಹೆಂಗ ನೀ ನಂಗೆ ಗೊತ್ತಿಲ್ಲ ಹೇಳಪ್ಪ. ಯಪ್ಪ ಸಾಲಿಯದು ಕೋಕಿ ನಡೀರಿ ನೀವು ಇಲ್ಲೇ ಹೇಳ ಏನ ಬನ್ನಿ ಇಲ್ಲಿ ಗಲೆ ಅವ್ನು ನೋಡ ಏ ಪಿಸರ ಹಿಡಿಸಿ ಮಕ್ಕರಿ ಏನ್ಲಿ ಗಲಿಬಿಲಿ ನಿಮ್ಮದು ಅಭ್ಯಾಸ ಮಾಡ್ರಲ್ಲ ಸುಮ್ಮ. ಬರ್ರಿ ಇಲ್ಲಿ ಅವನವ್ ಸಾಲ್ಯಾರ ಯಾಕೆ ಸುಟ್ ಏನಂದ ಮಾಡಕತ್ತೀವಳ ಹೋಗಂಡಿ ಸಾಲ್ಯಾರ ಯಾಕೆ ಸೂಟಿ ಇರ್ತ ಜಗಳ ಮಾಡ್ತೀರಿ. ಅಲ್ಲಿ ನೋಡ್ರಿ ಎಷ್ಟೊಂದು ತೋಟ ಹೊಲ ಎಲ್ಲ ಐತೆ. ಎಲ್ಲರೂ ಎಮ್ಮಿ ತಂದವರು, ನಾವು ಒಂದು ಎಮ್ಮಿ ತರೋಣ್ರಿ. ಎಮ್ಮಿ ತಮ್ಮ ಅಲ್ಲ ನೋಡ್ರಿ ಎಷ್ಟೊಂದು ಹೊಲ ತೋಟ ಎಲ್ಲ ಐತಿ. ಎಮ್ಮಿ ಬಂದ್ರೆ ಚೆನ್ನಾಗಿರ್ತೈತಿ. ನಿನಗೆ ಕಸ ಹುಡುವಾಕ ನೀವು ಆತಿನ ಎಮ್ಮಿ ಮಾಡ್ತಿ ಏನ? ನೀವ್ ಇರ್ತೀರಲ್ಲ. ನಾ ಏನು ಮಾಡಿ ಕಸ ಹುಡುಗ್ಲಿ? ಅಲ್ರಿ ಎಮ್ಮಿ ಕಾಯಕ್ ನಾ ಎಮ್ಮಿ ಕಾಯಿಲೆ ಆರಾಮ್ ನಾ ಈ ನಮ್ನಿ ಅರ್ವಿ ಹಾಕೊಂಡು ಊರಾಗ ತಿರ್ಗಾಡವ ಎಮ್ಮಿ ಕಾಯಕ್ ಹಚ್ಚಕೇನ? ಅದನ್ನೇ ಹೇಳಕತ್ತೀನಿ. ಸುಮ್ನೆ ಊರವರೆಲ್ಲ ಓಡಾಡ್ಕೊಂಡ್ ಬರ್ತೀರಲ್ಲ, ಆ ಕೆಲಸ ಇಲ್ಲೇ ಮಾಡ್ರಿ ನೀವು. ಎಮ್ಮಿ ತೋರ್ದು ಒಟ್ಟ ಹ್ಞೂ ರೀ, ನೀನು ಅರ್ಧ ಕೆಲಸ ಮಾಡ್ತೀನಿ. ಸಗಣಿ ಎಲ್ಲ ನೀವು ಬಾಚಿ ಎಮ್ಮೆ ಅಲ್ಲಿ ಗಿಡಕ್ಕೆಲ್ಲ ಕಟಾಕ್ಬಿಟ್ಟು ಬರ್ತೀವಿ. ಹ್ಞೂ ಅಂದ್ರೆ ಸಗಣಿ ನಾ ಬೆಳಿತನು ಆರಾಮ್ ಸಿರಿಮೆ ಒಟ್ಟು ಹಿಂಗೆ ಹೋಗೈತಿ. ಅರಿ ಏನ್ರಿ ನೀವು ಇಷ್ಟು ಮಾಡಲ್ಲ ಅಂತಂದ್ರೆ ಹೆಂಗೆ ಹೇಳ್ರಿ? ಇಷ್ಟು ಮಾಡಲ್ಲ ಅಟ್ಯಾಕ್ ಬೇಕಾಗಿತ್ತು ನಿನಗೆ ಎಮ್ಮೆ. ಈಗ 1 ಲೀಟರ್ ಹಾಲು ತಗೋತಲ್ಲ ನಾವು ಕೊಂಡ. ಅರಿ ಮಕ್ಳು ಅದಾವು, ಚೆನ್ನಾಗಿ ತುಪ್ಪ ಬೆಣ್ಣೆಲ್ಲ ತಿನ್ಕೊಂಡು ಚೆನ್ನಾಗಿರ್ಬೇಕು ತಾನೆ. ತರ್ರಿ ನೀವೇನ್ರಿ ನೀವು? ನೀ ಹಾಲ ತುಪ್ಪ ಬೆಣ್ಣಿ ಅವ್ರ ಎಡ್ಡು ಕಡೆ ಸುರಿಗುರು ಅವ್ರು ಉದ್ದಾಗಂಗಿಲ್ಲ ಮಕ್ಕಳವ್ರ. ಎಷ್ಟಾದ್ರು ನಮ್ಮ ಮಕ್ಳು ತಾನೆ. ನಮ್ಮ ಮಕ್ಕಳ ನನಗೂ ಪ್ರೀತಿ ಇರ್ತೈತೆ, ಅದೇನು ಇರಂಗಿಲ್ಲ. ಗಪ್ರ ಎಮ್ಮಿ ಕಾಯುದು ಎಮ್ಮಿ. ಊರಾಗ ಯಾರು ತಿರ್ಗಾಡವ್ರು ಆರಾಮ್ಸ್ರಿ? ನೋಡ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ತರ್ತಿರಲ್ಲ. ಎಮ್ಮಿನೇ ಕಾಯ್ದ್ರೆ ಮಮ್ಮಿನ ಯಾರು ಕಾಯ್ಬೇಕು? ಏಯ್ ಗಪ್ಪನ್ ಕೊಂದ್ರೆ ಏನ್ ಮಾತಾಡ್ತಿ? ಮಮ್ಮಿನ ಕಾಯಕನ ಎಮ್ಮೆನು ಓಕೆ? ಇಲ್ಲ ಹಾಂ ಇಲ್ಲಪ್ಪ ಸುಮ್ಮಂದೆ. ಈ ಪಿಸರ್ ಹಾಂ ನೀ ಎಮ್ಮೆ ಅಂತ ಹೇಳತಾನ. ಹಂಗ ನಾ ಎಮ್ಮೆನಾ? ಅಲ್ಲವ ಮಾನ್ಯ ಅಪ್ಪ ನಾನು ಹಾಕತ್ತಿದ್ದ. ನಿನ್ನವನೇ ನಾನು ಹೊಲಸಡಿಸಿ ಮುಖ ಬಿಡ. ಅವ್ರ ಮಾತು ಕೇಳ್ಬೇಡ ಬರ ಇಲ್ಲಿ. ತಲೆಗಡೆ ಹಡಿಸಿ ಮಗನ ತಲೆಗಡೆ ನೋಡು ಏನು ಎಂಥ ವಾಂಡ ಮಕ್ಕಳಲ್ಲಿ. ಅಲ್ಲಿ ತೆಳಗ್ ಕೂತ್ ಬರ್ಕೋರಿ. ನಿಮ್ಮ ಮಮ್ಮಿ ಕುಂಡಿರ್ತಾಳವ. ಅವ್ವ ಮ್ಯಾಲ ಕುಂಡಿರ್ತಾಳ, ನಾ ತೆಳ್ಕೊಂಡ್ರಲಿ ದುಡ್ದು ಹಾಕೋತ್ನಾಗ ಏನಮ್ಮನಿ ಕೈ ನಿತ್ತಂದ್ರೆ ಹೆಂಗ ನಮಗೈತೇನ? ಬಂಗಾರದಂತ ಮಗ. ಈ ಮಗನ ನೋಡ್ರಿ ಒಟ್ಟ ಎಮ್ಮೆ ಅಲ್ಲ ಎಮ್ಮಿ ಹೆಂಡಿ ಸುದಕ್ಕೆ ತರಬಾರ್ದು ಅನ್ಸ್ತದೆ ನನಗೆ. ಗಪ್ಕೊಂಡ್ರೆ ಅಭ್ಯಾಸ ಮಾಡಿ ನಡ್ಬಾರ್ಕ ಮಾತಾಡ್ರಿ ಮಕ್ಕಳ್ರಿ. ಏನು ತೆಲ್ಕೊಂಡ್ರಲೇ ನೀವು ನಾವನ್ ಹಡ್ಡಿ ನೀ ಸರ್ಕೊಂಡ್ರೆ ಮಂಜಾನ ಹಂಗಾರೆ ನಿಮ್ಮ ಮಮ್ಮಿ ಮೇಲೆ ಕುಂಡಿರ್ತ ನೋಡ. ಚಿಕ್ಕ ಮಕ್ಳು ತರ ಪಾಪ ಮೇಲೆ ಅಲ್ಲ ನಿನ್ನ ಹಿರಿದವನ ಹಡ್ಡಿ ಏನು ಸುಮಾರು ಇದಿಲ್ಲ ನೀನು. ಏನ್ಲಿ ಏನದ? ಇಲ್ಲ ನಾ ಹೇಳ್ತೀನಿ ಬಿಡ್ರಿ, ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತೀನಿ. ಏನು ಕಾಲ್ ಮರಿ ಹಸ್ತಾನ ಮಕ್ಕಳಿಗೇನು? ಅದನ್ನ ಬಿಡ. ಈಗ ಎಮ್ಮಿದ ಹೆಂಗೆ ಏನೋ ಹೇಳ ನೋಡ್ರಿ ಎಮ್ಮಿ ತರ್ಬೇಕ್ರಿ, ಒಟ್ಟ ಎಮ್ಮಿ ತರ್ಬೇಕು ಇವಾಗ ಅರ್ಜೆಂಟ್. ಈಗ ಹಾಲ್ಗಾರ ಬಂದಿದ್ದು ನಿನ್ನೆ ಒಂದು 50,000 ರೂಪಾಯಿ ಕೊಡ್ತಾನೋ ಅಂತ ಹೇಳಿದ. ನನಗೆ ಎಮ್ಮೆ ಏನಾರು ತರ್ತಾನಂದ್ರೆ ನಾನು ನಿನ್ನೆ ಮಾತಾಡಿದ್ದೇನೆ ಎಮ್ಮಿ ಸಂಬಂಧ. ಎಮ್ಮಿ ತರೋದು ನಕ್ಕಿ ಆದ್ರೆ ಅರ್ಧ ತಗದ ನೀ ಮಾಡ್ಬೇಕು. ನೋಡನ್ ಬಿಡಿಲ್ಲ ಅರ್ಧ ತಗದ ಮಾಡ್ತಾನಂದ್ರೆ ಎಮ್ಮಿ ತರ್ತಾನ ತನಾಗಿ ಹೋಗಿ. ಸಗಣಿ ನಾ ಬೆಳೆದು ಎಮ್ಮಿ ಕಟ್ಟಾಕ್ ಬರ್ತಿ ನೋಡ. ಅದು ಎಷ್ಟು ಶಾನೆ ಆಯ್ತು ಮರಿ ಚುಮ್ಮ ಅಮ್ಮು ಚುಮ್ಮು. ನಾ ಏನು ತಿಳ್ಕೊ ನೀವು ಮರ ನೀ ಚಲೋ ಕಾಣ್ಕಲ್ಲ. ಇವ್ರು ಅವ್ನು ಇಲ್ಲಿ ದಿನಕ್ಕೆ ನೀ 4 ಲೀಟರ್ ಹಾಲು ಹಾಕಿದ್ರು ಉದ್ದಾಗೋದಿಲ್ಲ. ಇವ್ರು ಇಟ್ಟವ್ರ ನೋಡ್ರಿ ಹಂಗೆಲ್ಲ ಮಾತಾಡ್ಬೇಡ್ರಿ. ಇವು 3 ತಿಂಗಳು ಬೆಳೆ ಇದ್ದಂಗೆ ಇವ. ನಿಮ್ಮ ಮಕ್ಳು ಅಲ್ವಾ ಎಷ್ಟು ಹೊಟ್ಟೆ ಇಟ್ಟು ಗೊಂಜಾಳ ಹಾಕ್ಬಿಡ್ದು. ಅದಕ್ಕೆ ಬಗಲು ಆಯ್ತು ಗರಿನೂ ಆಯ್ತು ಎಲ್ಲ ಆಯ್ತು ಎಲ್ಲ ರೆಡಿನ.
ಇವ್ರಿಗೆ ಹೆಣ್ಣು ಹುಡುಕಾಡೋದು ಇನ್ನು ಕಠಿಣ ಐತಿ ನನಗೆ. ಎಮ್ಮೆ ತರೋದು ದೊಡ್ಡ ಮಾತಿಲ್ಲ ನನಗೆ. ಇವ್ರಿಗೆ ಹೆಣ್ಣು ಹುಡುಕಾಡೋದು ಕಠಿಣ ಐತಿ. ಈಗ ಫಸ್ಟ್ ಎಮ್ಮೆ ತಗೋಬರಿ, ಆಮೇಲೆ ಮದ್ವೆ ಮಕ್ಳು ಎಲ್ಲ. ಎಮ್ಮೆ ತರ್ತಾನ, ಆದ್ರೆ ನಾನು ಕಂಡೀಷನ್ ಅದಾವ. ಓದು ಮರೆ. ಏನದು? ಸುಮ್ಕೊಂಡ್ರು, ಎಮ್ಮಿದ್ ಮಾತಾಡತ್ತು ಸುಮ್ಕೊಂಡ್ರು. ಆಯ್ತು. ಕಂಡೀಷನ್ ಅದಾವ ನಾನು. ಏನದು ಅಂದ್ರೆ ಏನು ಹೇಳಣ? ಆಯ್ತು ಬಿಡ್ರಿ ರೀ, ಸ್ವಲ್ಪ ಕಾಲ್ ನೋಸಕತೈತಿ. ನೈಟ್ಲೆ ಒಳಗೆ ಬರ್ತಾನೆ. ಒಳಗೆ ಯಾಕ ಇಲ್ಲೇ ಓದ್ತಲ್ಲ. ಅಲ್ಲ ನಿನ್ನ ಅವ್ನು ಕೇಳಿಸ್ಕೊಂಡು ಹೇಳ್ಸಿ ಮಗನ. ಅಲ್ಲ ಅದು ಗುಳಿಗೆ ತರಕ್ಕೆ ಬರೋದ್ರೆ ಗುಳಿಗೆ ತರೋಣ ಗುಳಿಗೆ. ನೀವ್ ಹೆಂಗ ಇಲ್ಲೇ ಕುತ್ಕೊಂಡಿದ್ದೀರಲ್ಲ, ಹಂಗೆ ಒಂಚೂರು ಕಾಲ್ ಹಿಂಗ್ ಒತ್ತಿದ್ರೆ ಆಗ್ತಾ ಇತ್ತು. ಇಲ್ಲೇ ಓದ್ತ ನೀ ಹೆಂಗ್ ಓದ್ತಿ ನೋಡ್ತೀನಿ ನಾನು. ಅಪ್ಪ ಒದಕ್ ಸ್ವಲ್ಪ ನಿನ್ನ ಈಕೆ ಕಾಲು ಒತ್ತಿ ಇಬ್ಬರಾಗ್ಯಾರ ಹೊಡ್ಸಿಗಣ ಮಕ್ಕಳು. ಇನ್ನು ಮೂರನೇದು ಎಲ್ಲಿ ತರಲು ಸಾಕು ಸುಳಿ ಮಕ್ಕಳು ಇಬ್ರು ಸಾಕ. ಏನ್ರಿ ಮಕ್ಳು ಆಸೆ ಪಡ್ತಾ ಇದಾವೆ, ನನಗೂ ಕಾಲ್ ನೋಸಕತೈತಿ. ಒಂದು ಕೆಲಸ ಮಾಡಿ, ಇದನ್ನೆಲ್ಲ ಬಿಡದನ ಉಸಾ ಬರ್ಬಿಡು. ನಿನ್ನ ಕಾಲು ನೋಸ್ವಾತಕ ಬಾಯ್ ಇಲ್ಲಿ ಕೊಂಡ್ರೆ ಬಾಯ್. ಇಲ್ಲೇ ಇಲ್ಲೇ ನಿಲ್ಲೋ ಹಡ್ಸಿ ಮಗನ. ಎಮ್ಮೆ ದಟ್ ಮಾತಾಡ್ತು ನಿಲ್ಲೋ. ಹಾಂ ಎಮ್ಮೆ ತರ್ತಾನ, ತರಾಕಿಲ್ಲ ಅನ್ನಂಗಿಲ್ಲ. 5 ಲೀಟ್ರ್ ಹಿಂಡು ಎಮ್ಮೆ ತರ್ತಾನೆ, ಖಾತ್ರಿ ಎಮ್ಮೆ ತರ್ತಾನೆ. ಆದ್ರೆ ನಿಮ್ಮವ್ರು ಅಭ್ಯಾಸ ಮಾಡ್ರಿ, ಚಿಪ್ಪಾಡಿ ಹಿಡಿಸಿ ಮಕ್ಕರಿ ಅಭ್ಯಾಸ ಮಾಡ್ರಿ. 5 ಲೀಟ್ರ್ ಹಿಂಡು ಎಮ್ಮೆ ತರ್ತಾನೆ. ಮತ್ತೆ ಆದ್ರೆ ನಿನ್ನ ತವ್ರ ಮನೆಗೆ ಒಂದು ಹನಿ ಹಾಲು ಕೊಡೋಂಗಿಲ್ಲ, ಒಂದು ಹನಿ ಮಜ್ಜಿಗೆ ಕೊಡೋಂಗಿಲ್ಲ. ಒಟ್ಟ ಆಗಂಗಿಲ್ರಿ. ಹಾಂ ಕೊಡಂಗಿಲ್ಲ ನೋಡ್ರಿ ಇಲ್ರಿ. ಶೇರ್ ಬಾರೇ ನಿನ್ನವ್ನು ಶೇರ್ ಬಾ ಇಲ್ಲಿ. ಇಲ್ಲಿ ಕೇಳಿಸ್ಕೊಳ್ರಿ, ಇಲ್ಲಿ ನೋಡ್ರಿ 5 ಲೀಟ್ರು ಹಾಲು ಕೊಡ್ತೈತಲ್ಲ, ಅದ್ರಲ್ಲಿ 2.5 ಲೀಟ್ರು ನನ್ನ ತವ್ರ ಮನೆಗೆ ಕೊಡಾಕಿ. ಅದ್ರಲ್ಲೂ ಇಲ್ಲಿ 2.5 ಲೀಟ್ರ್ ಇರುತ್ತಲ್ಲ, ಅದರಲ್ಲಿ ಹಾಲು ಬೆಣ್ಣೆ ಮಜ್ಜಿಗೆ, ಅದರಲ್ಲೂ ಅರ್ಧ ಅದನ್ನು ಗ್ಲಾಸ್ ಕುಡಿದ್ನಪ್ಪ ನಾ ಮಜ್ಜಿಗೆ. ಯಪ್ಪ ನನ್ನ ಮಗನ ನೀ ಕುಡಿಯೋ, ನೀ ನನ್ನ ಕೂಸದಿ ನೀ ಕುಡಿ. ಈಕೆ ತವ್ರ ಮನೆ ಕೊಡ್ತಾಳತ್ ನೋಡ, ಅದನ್ನ ಹೇಳ. ಆಯ್ ಮನೆಗೆ ಯಾಕೆ ಕೊಡ್ತಿ? ಮತ್ತ ನಾವು ಕುಡಿಯೋರಲ್ಲ, ನಾವು ಮನುಷ್ಯರಲ್ಲ. ಹೇಳು. ಹಾಲು ಕುಡಿದು ಪೈಲ್ವಾನಕ್ಕಿ ನಾನು. ಹಾ ಕುಸ್ತಾ ಇಬ್ರು ಇದು ಆಗ್ಬೇಕು ನಾವು. ಗುಂಡು ಎತ್ತಬೇಕು. ಎಲ್ಲದೂ ನೀವೇನ್ ಕುಡಿಯಲ್ಲ, ಅದ್ರಲ್ಲಿ ಒಂದು ಅರ್ಧ ಕೊಡ್ತೀನಿ ಅಷ್ಟೇ. ಅರ್ಧ ಕೊಡ್ತೀನಿ ಮಾಡಕ್ಕೆ. ಕುಸ್ತಿ ಹಿಡ್ತಾನತ್ತೀವ್ ನಾವು ಅಡ್ಡಿ ದೊಡ್ಡ ಕುರುಪಿ ಹಿಡಿಕೆಗ್ಯಾನೋ. ಕುಸ್ತಿ ಹಿಡ್ತಾನತ್ತೀವ್ ಕುಸ್ತಿ. ಯಾವಾರ ಇವ್ನ ಕಿಸೆ ಹಾಕೊಂಡು ಹೋಗ್ಕಾನ. ಕಿಶೆ ಹಾಕೊಳಕ್ ತಿಂಡೆ ನಾವು ಮಗು. ಯಪ್ಪ ಕೈ ಮುಗಿತಾನ ಕಪ್ರ. ಅಭ್ಯಾಸ ಮಾಡ್ರು, ಅಭ್ಯಾಸ ಮಾಡ್ರಿ. ನಮ್ ಸಾಕಪ್ಪ. ತುವಾ ಬರೀ ನಾನು ಸ್ವಲ್ಪ ಸಾಕು ನಾವು ಇಟ್ಟು ಬರ್ತೀನಿ. ನಾವು ಎಲ್ಲಿ ಮಕ್ಕಳು ಏನೈತೆ ಆತ್ ಮಾಡು ಮರೆ. ಮಾಡದನ್ ಮಾವ ಮಾರಾಯ ಮಾಡತಾನೆ. ಕೇಳಿಸ್ಕೊಳ್ರಿ, ನೋಡ್ರಿ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ಅದರಲ್ಲಿ 2.5 ಲೀಟ್ರು ನಮ್ಮ ಅಮ್ಮ ಕೊಡ್ತೀನಿ. ನಿಮ್ಮ ಅವು ಕೊಡ್ತಿ ಮತ್ತೆ 2.5 ಲೀಟ್ರ್ ಉಳಿದಿದ್ರಾಗ ಮತ್ತೆ ಬೆಣ್ಣೆ ತುಪ್ಪ ಎಲ್ಲ ಮಾಡಿ ಮತ್ತೆ ನಿಮ್ಮ ಮಗಳಿಗೆ ಸುರಿತಿ. ಅದನ್ನೂ ಕೊಡಾಕಿನಿ. ಅದನ್ನು ಕೊಡ್ತಿ. ಹಾ ಎಮ್ಮೆ ತರಂಗಿಲ್ಲ. ಯಾಕೆ? ಇವ್ರು ರದ್ದ ಅಂತ ಮಾಡ್ತಾರೆ, ಪಡ್ನ ಹೊಡಿತಾನೆ ಮತ್ತೆ ನೆನಸ್ತದೆ. ಕಪ್ಪಲ್ಲ ಕುತ್ಕೋ. ನಿನ್ನ ಹೊಡಿ ಕುಡ್ದ ಓಡಿ ಬರ್ತಾರೆ ಮಕ್ಕಳು ಅವ್ರು ಅವ್ವ ಅಂತೇಳಿ. ಅದಕ್ಕಾಗಿ ನೀನು ಸುಮ್ಮ ಬಿಟ್ಟದನ್ನ. ಪ್ರೀತಿ ರೀ ಪ್ರೀತಿ. ಎಲ್ಲಿ ಪ್ರೀತಿಯ ವಿಶ್ವಾಸ ಎಲ್ಲಿ ಆಗ ಹಂಗಲ್ಲ. ಎಮ್ಮೆ ಮೇಸಾವ್ರು ನಾವ, ನಮ್ಮ ಹೊಲ ನಮ್ಮ ಮೇವ ಹೆಂಡಿ ಬೆಳೆಯವ್ರು ನಾವ, ಅವ್ರಿಗೆ ಅರ್ಧ ಕೊಟ್ಟನ ಏನ? ನೋಡ್ರಿ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ಅಲ್ಲಿ ನಮ್ಮವ್ವ ನಮ್ಮಪ್ಪ ನಮ್ಮ ತಮ್ಮದಿರು ನಮ್ಮ ಅಣ್ಣರೆಲ್ಲ ಇದಾರೆ. ಅವ್ರೇ ಸ್ವರ್ಗರ್ ಗೊತ್ತೇನ್ರಿ? ಅವ್ರು ನಮ್ಮ ಸಂಬಂಧ ಅದಾರನ? ಅವ್ರಿಗೆ ಜಮೀನು ತೊದಾವಲು, ಅವ್ರ ಮನೆ ಅದಾವಲು, ಅವ್ರ ಎಮ್ಮೆಗಳು ಅದಾವಲು, ಅವರು ಹಾಲು ಅದಾವಲು, ಅವ್ರು ತಿನ್ಬೇಕು ಬಿಡ್ಬೇಕು. ನಮ್ಮ ಮನ್ಯಾಗಿನ ಹಾಲು ಅವ್ರಿಗೆ ಕೊಡ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಕೊಟ್ಟೆ ಕೊಡ್ತೀನಿ. ಹಾಂ ನೀ ಕೊಡದಾರ ಎಮ್ಮೆ ತರಂಗಿಲ್ಲ. ಅದ್ಯಾಕಾಗಲ್ಲ? ಅದ್ಯಾಕೆ ಆಗಂಗಿಲ್ಲ? ಪಡ್ನ ಹೊಡೆದು ಬಿಡ್ತಾನ. ನಾಟಕ ಮಾಡಿದಂದ್ರೆ ಕೊಡಕ್ಕೆ ನನ್ನ ತಮ್ಮಂಗೆ ಹೇಳ್ತೀನಿ ರೀ. ನಿಮ್ಮ ತಮ್ಮಗಲ್ಲ, ನಿಮ್ಮ ತಮ್ಮನ ಅಪ್ಪನ ಅಪ್ಪಗೆ ಹೇಳೋಗ. ಮತ್ತು ನಾನು ತಲೆ ಕೆಡ್ಸ್ಕೊತ ಒಟ್ಟು ನಿಮ್ಮ ಮಜ್ಜಿಗೆ ಕೊಡಕ್ಕೆ. ಹೌದು ಕೊಡುವಂಗಿಲ್ಲ. ಕೊಟ್ಟೆ ಕೊಡ್ತೀನಿ. ಕೊಡಂಗಿಲ್ಲ. ಕೊಟ್ಟೆ ಕೊಡ್ತೀನಿ. ಕೊಡು 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 ಎಷ್ಟು ಕೊಡ್ತಿ ಕೊಡು ಕೊಡು ನಾವು ಕೊಡು. ನಿಮ್ಮ ಹಿರಿದವನ ಹಡ್ಡಿ ನಮ್ಮನ್ನು ಹೆಸರು ಹಡಿಸಿ ಮಕ್ಕಳು ಎಲ್ಲರೂ ಅವ್ರದಾರ. ಎದು ಕೊಡಿದಪ್ಪ? ಮತ್ತೆ ಬಂದೇನೋ ನಿನ್ನ ಹಿರಿದವಳ. ಹಾಂ ಅಲ್ಲ ಎಮ್ಮೆ ಎಮ್ಮೆ ತರಂಗಿಲ್ಲ ಎಮ್ಮೆ ನಿಮ್ಮವ್ರ ನಂಬರ ಸೀದಾ ಹೇಳಕತ್ತೀನಿ. ಹರ್ಯಾನ್ ಚಂಚನ ನಾವು ಮೇಸೋದು. ಇವಕ್ಕೆ ಅರ್ಧ ಕರ್ದ ಹಾಲು ಕೊಡಕ್ಕೆತ್ತ, ಅರ್ಧ ಕರ್ದ ಮೊಸರು ಕೊಡಕ್ಕೆತ್ತ, ಅರ್ಧ ಕರ್ದ ತುಪ್ಪ. ಕಸ ಹುಡುಕ್ತಿ? ಇಲ್ಲ ಹುಡುಗ ಕಸ ಹುಡುಗಲ್ಲಿ ಯಾಕೆ ಹೋಗಲಿ? ಸುಮ್ಕೊಂಡ್ರೆ ತಲೆ ಕೆಡಿಸ್ಬೇಡ್ರೆ. ಏನಾಗೈತಿ? ಅವ್ರ ಅಪ್ಪ ಫೋನ್ ಹಚ್ಚತಳಕಿ ಹೇಳೋಗ. ಫೋನ್ ಕೊಡು. ಆಕಿದೈತ್ ನೋಡ ಅಲ್ಲಿ ಹೋಗ. ಏನು ಗಂಟು ಬಿದ್ದು? ನಿಮ್ಮ ಹಿರಿದವನ ಹಟ್ಟಿ
ಹಲೋ 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 ಹೇಳವ್ವ. ಅಪ್ಪ ಎಲ್ಲಿದ್ದಿ? ಮನ್ಯಾಗದನವ. ಅಪ್ಪ ನನ್ನ ಗಂಡು ಭಾಳ ಕೆಟ್ಟ ಹೊಡ್ದವ್ ನನಗ. ಯಾಕೆ ನಿನ್ ಗಂಡ ಪಡ್ದಾನು? ಹ್ಞೂ ಮೈಕೈ ಎಲ್ಲ ಭಾಳ ನೋವ್ಸಕತ್ತೈತಿ. ನಿನ್ಯಾಕ್ ಬಡ್ದಾವ? ಅವನೇನ್ ಸಣ್ಣ ಹಂಗೆ ಕಡಿದಿದ್ದೇನ? ಹ್ಞೂ ಅಪ್ಪ ಅಣ್ಣನ್ ಕರ್ಕೊಂಡು ಬಾ ನೀನು. ಯಾತರ ಸಂಬಂಧ ಜಗಳ ಆಡ್ರಿ ನೀವ? ಅಪ್ಪ ಅದೇ ಅಪ್ಪ ಎಮ್ಮಿ ತಗೊಂಬರ್ತೀನಿ ಅಂದ. ಹ್ಞೂ ಅಂತಂದೆ. ಅದರಲ್ಲಿ 5 ಲೀಟ್ರ್ ಹಾಲು ಕೊಡ್ತತಿ ಅಂತಂದ. ಅದ್ರಲ್ಲಿ ಅರ್ಧ ನಾನು ನಮ್ಮ ಅಪ್ಪ ಮನೆಗೆ ಕೊಡ್ತೀನಿ ಅಂದೆ. ಅದಕ್ಕೆ ಹೊಡ್ದ. ಅದೇನವ ನೀ ಹೇಳಿದ್ದು ಬರಾಬರಿನ ಐತ್ಲೆ ಮತ್ತ. ಹ್ಞೂ ಅಪ್ಪ ಅದಕ್ಕೆ ಭಾಳ ನೋವ್ಸಕತ್ತೈತಪ್ಪ. ಹಿಗ್ಗ ಮುಗ್ಗ ಹೊಡ್ದೋನೆ. ನೀನು ಅಣ್ಣನ ಕರ್ಕೊಂಡು ಬಾ. ಎಲ್ಲ ಹೊರ್ಗಡೆ ಹೋಗೋನ್ ಬರ್ತಾ ನೀನು ಬಾ ಅಷ್ಟೊಳಗೆ. ಬರ್ತಂತ ಅವ್ನ್ ನೋಡ್ತಾನ. ಅವ್ನ್ ಏನ್ ಸಣ್ಣ ಹಂಗೆ ಕಡಿಯಾದೈತನ್ ಕೇಳ್ತಾನ. ಕಡಿಯಾಕ ಅಣ್ಣನ ಕರ್ಕೊಂಬಾ ನೀನು ಆಯ್ತಾ? ಇರೈಕ್ ಒಬ್ಬಾಕಿ ಮಗಳಿದೆ, ಬಂದ್ ಕೇಳ್ತಾನ ಈಗ ಅವನು. ಸರಿ. ಯಪ್ಪ ಯಾವ್ದಕ್ಕೆ ಬರ್ತಾನ ಅನ್ಬೇಕಪ್ಪ ಅವೇನು ಹಂಗ ನಮನಿ? ಯಾಂಬಲೋಪ ಇಡ್ಸಿ ಮಗ ಅದೇನು ಬಂಗಾರದಂಗೆ ಸಾಕಿ ಅವ್ನು ಹಾಯ್ದೇವು ಎದ್ದೈಕೊಬ್ಬಕ್ಕೆ ಮಗಳ ಕೊಟ್ಟು. ಹಾಂ ಮತ್ತು ಇರೈಕೆ ಒಬ್ಬಕ್ಕೆ ಹಾಕದಾಳಕ್ಕೆ ಮತ್ತು ಮರೆ ಏನು ಇವತ್ತು ಬಿಡೋದು ಬೇಡ ಅವನ ಒಟ್ಟ ಎತ್ತರ ಸಂಬಂಧ ಬರ್ದವನು ಏನು ಮತ್ತು ಇವತ್ತು ಬಿಡ್ಯಾವ ಗಪ್ ಇದ್ರೆ ನಾಳೆ ಬಿಡ್ಯಾವನ ಬಿಡ್ಯಾವನಲ್ಲ ಅವ್ನು ಸಲ್ಗಿ ಕೊಟ್ಟಂಗೆ ಆಕೈತಿ. ಒಟ್ಟ ಬರಬ್ರಿ ಸುದ್ದಿ ಮಾಡಿ ಒಟ್ಟ ಅವ್ನಿಗೆ ನಾವು ಹಂಗಂಗೆ ಆತಂದ್ರೆ 2 ಕೊಟ್ಟ ಬಿಡ್ನು ಅವನು. ಗಿನಿ ಸಾಕಿ ಗಿಡಗನ ಕೈಯಾಗ ಕೊಟ್ಟಂಗೆ ಐತಿ ನಮ್ಮ. ಹಾಂ ಇಲ್ಲೇ ಕೂತ ನೋಡ್ದ ಕಿಸ್ಬಾಯವ. ಯಾಕಪ್ಪ ಅಕ್ಕನ ಬರ್ದಿಯತ್ಲ? ಮತ್ತೆ ನಿಮ್ಮನ್ನ ಕೇಳಿ ಬಿಡ್ಲೇನ? ಯಾಕ ಎತ್ತರ ಸಂಬಂಧ ಬರ್ದಿ ಏನ? ಅದ್ರ ಸಂಬಂಧ ಕೇಳಾಕಿನ ಕರ್ದ ಯಾಕ ಏನ್ ಬಿಡ್ಯಾಕೇನು ಸೊಕ್ ಬಂದೈತಿ? ಅದಾಳ ಇಲ್ಲ ಒಳಗ ಯಾಕೆ ಸಾಕು ಬಂದೈತಿ? ತರಾಸ್ ತಗೊಂಡ್ ಹಡದ ಸಣ್ಣಕಿನ ದೊಡ್ಡಕಿನ ಮಾಡಿ ನಿನಗೆ ಕೊಟ್ಟ ಏನು ಹಂಗ ಕೊಡ್ದು ಮದುವೆ ಮಾಡಿ ಕೊಡ್ದು. ನೀನು ಭಾಳ ಮಾತಾಡ್ತಾವ ಮಾವ. ಮೊದಲ ಕರಿ ಸೈತವಕ್ಕ ತಲೆ ಕೆಡಿಸ್ಬಾರ್ದು. ಎಲ್ಲಿ ಅದಾಳ ಇಲ್ಲ ಒಳಗ? ಹಾಂ ಏನು ಎಲ್ಲಿ ಕಳಿಸಿದೆ ಮನಿ ಬಿಡ್ಸೆ? ಏನು ಊರ್ಲ ಹಾಕಿ ನೋಡಿ ಒಳಗೆ ಹೋಗು. ಏನು ಒಂದು 2 ಪೆಟ್ಟ ಬಿಡಿ ಕೊಡೋದು ಎಟ್ಲ ಹೋಗಿ ಬಂದ? ಯಪ್ಪ ನಾನು ನೋಡಿ ಬರ್ತಾನಗಪ್ಪ ಒಳಗೆ ದಾಳ ಹೋಗು ಕರ್ಕೊಂಬರ್ಬೇಕು. ಯಾಕ ಯಾಕೋ ಭಾಳ ಮಾತಾಡೈತಿ. ಊರ್ಲ ಹಾಕಿದನು ಇದನ್ನ ಹಾಕಿದನು ಅಂತ ಹೇಳಿ. ಮತ್ತೆ ನೀ ಹೆಂಗೆ ಮಾತಾಡ್ತೀನಿ ನೋಡ್ಲ? ಏನು ಹಿಂದೆ ಯಾರೆಲ್ಲ ಅಂತ ಹೇಳ್ತಿ? ಯಾರಿಲ್ಲತ್ ನಾ ಕೇಳಿಲೆ ಬಾಯಿಗೆ ಬಂದಂಗೆ ಮಾತಾಡ್ರ ಬಿಟ್ಟಾರನ? ಮುತ್ತು ಕರ್ಕೊಂಬ. ಬಾಯಿನಿಗಪ್ಪ ಹತ್ಕೋತ್ ಕೂತಾಳ ನೋಡದ ಅಕ್ಕ ಇಲ್ಲಿ ಒಳಗೆ ನೋಡಿ ಯಾವ ನಮ್ನಿಗೆ ಬರ್ತಾನೋ ಮನುಷ್ಯ ಅದಾನೋ ಏನದಾನವ? ಮನುಷ್ಯ ಅಲ್ಲಿ ದನ ಅದಾನೆ ದನ. ಏ ಉದ್ರಿ ಮುತ್ತೆ ಬಂದಂಗ. ಏ ಉದ್ರಿ ರೋಕ ನೀವೇ ನಾವ ಒಳಗೆ ಕೆಲಸ ಅದ ತಿನ್ನಾತಿರೇನ? ನಿಮ್ಮ ಅವ್ವನ ಬಿಡ್ತಕ್ಕ ನಾವು ಗಪ್ಪ ನಿನಗಾರ ಹೇಳಕ್ ಬರೋದಿಲ್ಲನೋ? ಏ ಹೇಳಿದ್ವಿ ಬಿಡ್ಲಿಲ್ಲ ಅಪ್ಪ. ನಿಮ್ಮ ಹಿರಿದವನ ಹಡ್ಡಿ ಏನು ಮಕ್ಕಳದಿರೋ ಇದಕ್ಕಿದೆ ಇದಿರೋ ಭಾಳ ಬಿಡ್ದಾವ. ಭಾಳ ಅಂತಿದ್ದ ಬಡ್ದಿಲ್ಲ. ಈಗ ಸತ್ತ ಇನ್ನು ಹೋಗಿ ನೀ ಇದು ಬೆಳಗಾವ್ ಕೇಲಿ ಒಳಗೆ ಹಾಕುದಕ್ಕಿನ್ನ ನೋಡಿ ಯಾವ ಪತಿ ಬರ್ದ ನೋಡಲ್ಲಿ ಹೇಳಕ್ ಬರೋದಿಲ್ಲ. ಅವನ್ ಯಾಕೆ ಬಿಡ್ತಿ ಕೇಳಕ್ ಬರೋದಿಲ್ಲ ಅಣ್ಣ? ಬೇಡ ಇಲ್ಲಿ ಹೋಗೋಣ ನಡಿ. ಎಲ್ಲಿ ಹೋಗೋಣ? ಏ ಅಲ್ಲಿ ಇಲ್ಲಿ ಯಾವ್ದು ಬಗೆ ಇರೋದಿಲ್ಲ. ಅಲ್ಲಿ ಕರಿವಾಯಿ ಗುಡಿ ತಕ ಹೋಗೋಣ ಬರ್ರಿ ನೀವು. ಹೌದು ಮನ್ಯಾಗ ಸುಳ್ಳು ಒಂದು ಸೊಟ್ಟ ಹೇಳ್ಕೊಂಡ್ ಕುಂತಿ ಆಯಿ ಗುಡಿ ತಕ ಅದ್ರ ನೀ ಬರೋಬ್ಬರಿ ಹೇಳ್ತಿ ಬಾ ನೀ ಅಲ್ಲೇ ಮಾಡಿ. ನಡಿ ಯಪ್ಪ ನಡಿ ಅತ್ತ ಕರ್ಕೊಂಡ್ ನಡಿ ನಮ್ನಿ ಮಾಡ್ಯಾಳೋ ನಡಿ ನಡಿ ನಡಿ. ಹಾ ಬಾ. ಏ ಹಿಡಿತೀನಿ ಬಾ ಮಾವ ಎಲ್ಲರೂ ಓಡೋಣ. ಓಡಿ ಹಾಕೋಕಣ. ಯಾಕೆ ಓಡಿ ಹೋಗ್ಲಿ? ಏ ಚಿಪ್ಪ ಹಿಡಿಸಿ ಮಗನ ನಿಮ್ಮವ್ರೆ ಮಗ ಅದೀವೋ ವೈರಿ ಇದೀವೋ ನಿನ್ನವನು ಹಿರಿದವಳ. ಏ ಅಜ್ಜ ಬಂದಾನ ಮಾತಾಡ್ಸೋದು ಗೊತ್ತೈತಿಲ್ಲ ನಂಗೆ. ಆರಾಮ ಅದನಪ್ಪ. ನಮ್ಮ ಅಪ್ಪಗ ಏ ಅಜ್ಜ ಸುತ್ತಿದ್ರ ನಮ್ಮ ಅಪ್ಪನ ಕಾಲ್ ಮರ್ಲೆ ಹೊಡಿಲಿ. ನಮ್ಮ ಅವ್ವ ಹೊಡಿಬೇಡ ಅಂತ ಹೇಳು. ಏ ಯಪ್ಪ ಬರೋಬ್ಬರಿ ಮಾಡೋದೈತಿ ಬಾ ಅವನ. ನಮ್ಮ ಅಪ್ಪ ತಲೆ ಬುದ್ಧಿ ಇಟ್ಟಿಲ್ಲ. ಮತ್ತೆ ಏನ್ ಇಟ್ಟಾನ? ದಿನ ಅಲ್ಲಿ ಇದಕ್ಕೆ ಹೋಗ್ತಾನಲ್ಲ ಅದು ಇಟ್ಟಾನ. ಲಜ್ಜೆ ಓ ಲದ್ದಿ ಲದ್ದಿ ಅನ್ನೋದು ಅದು ನಿಮ್ ಬ್ಯಾರೇನೆ ಐತ್ ಗೊತ್ತಾಗಲ್ಲ ಬರ್ರಿ. ಬರೋಬ್ಬರಿ ಮಾಡಿಬಿಡ್ನು ಯಪ್ಪ ಇವತ್ತೆ ಅವನು ಆಟ ಆಚ ಸುದ್ದಿಗೆ ಆಯಪ್ಪ ಇಂಥ ಸುದ್ದಿ ಹಚ್ಚವ್ರನ್ನ ಭಾಳ ಮಂದಿ ನೋಡೇನು ಬಾರೋ ನಡಿ ಗೊತ್ತೈತಿ. ನೋಡಿ ಐ ಗುಡಿಯಾಗ ಐತಿ ನಿನಗೊಂದಿಟ್ಟ. ಕುಂಡ ಯಪ್ಪ ಕುಂಡಲ್ಲಿ ಏ ಆಚೆ ಕುಂಡ್ರತಾನೆ ಹೇಳ. ಯಾಕ ಕುಣ್ಯ ಅಲ್ಲಿ ಆಚ ಕಡೆ. ಏ ಬರೋಳೆ ನೀ ಇಲ್ಲಿ. ಅಟ್ಯಾಕ್ ದೂರ ಕುಂಡ್ರತಿ ಕುಂಡ್ರಿ ಇಲ್ಲೇ. ಮತ್ತೆ ಸಂಜೆ ಬಂದು ಸೇರೋದೈತೆ ಅಲ್ಲಿ. ಯಪ್ಪ ಅಟ್ಟೆ ಕೊರ್ವಾರ ತೋದರ್ತಿ ನಾಯಿ ಹಂಗ. ನಾ ಎಲ್ಲಿ ಬಿಡಪ್ಪ
ಅಪ್ಪಗೆ ನಾ ಏನಬಾರ್ದು. ನೋಡಿಲ್ಲ ಹೆಂಗ್ ಉದುರ್ತಾನ ಅವನ ಮಗನ ಇಲ್ಲೋಡ್ಲಿ ಸುಮ್ಮ ಕೊಂಡ್ರ ನನ್ನ ಮಾತು ಕೇಳ ಸುಮ್ಮ ಕೊಂಡ್ರ ತಲೆ ಕೆಡಿಸಬ್ಯಾಡ ಏನು ಮಾಡ್ತಿ ಏನ್ ಮಾಡ್ತಿ ಕಿಮ್ಮತ್ ಕೊಡೋಲ್ಲ ನಿಂಗೆ. ಸಣ್ಣ ಸಣ್ಣ ಹುಡುಗರು ಹುಡುಗರು ಹೆಂಗೆ ಕಿಮ್ಮತ್ ಕೊಡ್ತಾವ ನಿಮ್ಮಂತ ದರಿದ್ರ ಹೆಂಗ್ಸ್ ಅಂತಂದ್ರ ಮತ್ತೆ ಏ ನೀ ಅಗ್ದಿ ಭಾರಿ ನೀ ಮತ್ತೆ ನಾ ಭಾರಿನಲ್ಲ ಮತ್ತೆ ಭಾರಿ ಏನ ಹೆಂಗಸರ ಮೇಲೆ ಕೈ ಮಾಡ್ತಿಲ್ಲ ನಾಚಿ ಕೊಡೋದಲ್ಲ. ನಾನು ಹೇಳಿ ಮಾಡ್ಸ್ಯಾರ ನಿನ್ನ ಆ ಹೆಣ್ಣು ಹುಡುಗಿ ಮ್ಯಾಗ ಕೈ ಮಾಡ್ತಿಲ್ಲ. ಹೆಣ್ಣು ಹುಡುಗಿ ಮೇಲೆ ಕೈ ಮಾಡ್ತಂದ್ರೆ ಯಾತ್ ಸಿಕ್ಕತ್ ಮಾತಾಡ್ರೆ ಕೈ ಮಾಡ್ಬೇಕಲ್ಲ. ಯಾತ್ ಸಿಕ್ಕತ್ತೆ ಏನ್ ಮಾತಾಡ್ತಾರೋ ಯಾತ್ ಸಿಕ್ಕತ್ ಕೇಳ ಇವ ಹಿರಿಯ ಅದಾನ ಇವಂಗ ಕೇಳ ಎದಕ್ಕೆ ಕೈ ಮಾಡಿದ ಅದನ್ನ ವಿಚಾರ ಮಾಡಿ ಬಿಡ ಅದನ್ನ. ನೀ ಯಾತ್ರ ಸಂಬಂಧ ಪಡ್ದ ಯಾಕೆ ಬಡ್ದಪ್ಪ? ಬಡದಂದ್ರ ಬರ ಮನಿಗೆ ಬನ್ಯ ಹಾ ಮನಿಗೆ ಬರ್ಬಿಡೋದು ಹೊರಗೆ ಹೇಳ್ಕೊಂಬ ಅಂತಳಿಕೆ ಬಂದ್ರಲ್ಲೋ 3 ತಾಸಿಗೆ ಹೂವತ್ತೇನ ಪಟ್ಕನ ಹೂವಲ್ಲ ನಂದಸ್ಬೇಡ ಅನ್ಸೋದಿಲ್ಲ ತೋರೋ ಇವ್ರು ಎಟ್ಟ ಅವ್ರದಾರ ಗೊತ್ತೈತಿ ನನಗ ಅವ್ರಿಗೆ ಸಂಸ್ಕಾರ ಎಂತದ ಕಲಿಸಿ ಹೇಳ ಗೊತ್ತೈತೇನ ಏ ಪಿಸರ್ ಮೊಮ್ಮಗನ ಬಾತಾರ ನನಗ ಅವ್ರು ಮೊನ್ನೆ ಹಂಗದಿ ಅಂತದ್ ಕಲಿಸಿ ಹೇಳ ಅವ್ರಿಗೆ ಮೊನ್ನೆ ಅದಿ ಹಂಗ ನೀ ಸುದ್ದಿದ್ರ ಯಾಕೆ ಹಂಗಿರ್ತಾವ? ಮಾಡ್ತೆ ಅಂದ್ರೆ ಏನ ಅಂತದ್ ಮಾಡ್ತೇವ ಸಣ್ಣ ಹುಡುಗರಿಗೆ ಗೊತ್ತಾಕೈತಿ ಅವತ್ತಾವು ಅಪ್ಪ ಸುದ್ದಿದ್ರ ಮಕ್ಳು ಸುದ್ದಿರ್ತಾವು. ಹೌದು ಬೀಜದಂಗ ಬೆಳೆಯತ್ತ. ಅವು ಸುದ್ದಿದ್ರ ಮಕ್ಳು ಸುದ್ದಿರ್ತಾವ. ಏ ಹೌದಪ್ಪ ದೊಡ್ಡ ಸೂರ ಏನಿಲ್ಲ ಹೇಳಾಕ. ಹೌದಾ ಬಾರಿ ಹೇಳಿದ್ ನೋಡ್ಲಿ ಸಾರ್ ಕಟ್ಟದ್ ನೋಡ್ಲಿ ನೀನು ನಾನು ಮಕ್ಕಳ ಸಣ್ಣ ಮಕ್ಕಳ ಹಿಂಗತ್ತಾವ ಅಂದ್ ಬಳಕೆ ಹೆಂಗ ಮತ್ತೆ ಎಟ್ ಮೇರಿತಿರ್ಬೋದು ನಿಮ್ಮ ಮನ್ಯಾಗ. ಎಮ್ಮಿ ತೂನು ಅಂದಳು ಹ್ಮ್ ಎಮ್ಮಿ ಅದಕ್ಕೆ ನಾವು ಸುಳ್ಳ ಊರ ಅಡ್ಡಾಡ್ಕೊತ ಹೋಗವ್ರ ಹೆಂಗದ್ರು ಹೊಲ ಹಚ್ಚಿದು 1 ಎಕರೆ ಮನೇಲಿ ಇಟ್ಕೊಂಡದು ಸುಳ್ಳ ಗುದ್ದಾಡ್ದು ಬೇಡ ಅದನ್ನ ಯಾಕೆ ಗುದ್ದಾಡ್ತಿ ತನ್ನ ಅನ್ನನೇ ಅಡ್ಡಾಡಕ್ಕೇನು ಹೋಗುತ್ತೇನ ಇಲ್ಲಿ? ಮತ್ತೆ ನೀನು ಯಾವಾಗ ಊರಾಗ ಅಡ್ಡಾಡಂಗಿಲ್ಲ ನನಗೇನು ವಯಸ್ಸಾಗ್ಯಾವ. ನನಗೂ ವಯಸ್ಸು ಹಾಕಾವ ಅಲ್ಲಪ್ಪ ಮುಂದೆ ಹಾಕಾವ. ಮುಂದೆ ಆದಾಗ ನೋಡಕ್ ಬರ್ತೈತಿ ಹೇಳದನ ಬೇಡ ಅದನ್ನ ಎಮ್ಮಿದ ಹೇಳ ನೀ ಎಮ್ಮಿದ್ ಕೇಳ ಹೇಳ. ಕೇಳ ಏ ಅಜ್ಜ ಬರೀ ಎಮ್ಮಿ ಕಾಯ್ತೀನಿ ಅಂತಾನ ಮಮ್ಮಿನ ಕಾಯೋದು ಯಾರಲ್ಲಿ ಏ ಗಪ್ರು ನೀವು ಅದರ್ಲ್ಯಾ ನಿಮ್ಮ ಮಮ್ಮಿನ ಕಾದ ಯಾಡ್ ಬಂದರು ಹಡಿಸಿಗಾಣ ಮಕ್ಕರಿ ಕುಂಡ್ರು ಸುಮ್ ಕುಂಡ್ರಿ ತಲೆ ಕೆಡಿಸ್ಕೊತತ್ತ ನೋಡಪ್ಪ ಎಮ್ಮಿ ತೊಗೊಂಬ ಅಂದಳ ಮಾವ ಎಮ್ಮಿ ತೊಗೊಂಬರ್ದಾರ ಬರ್ತಾನ ಕರೆ ನಾನು ಕಂಡೀಷನ್ ಅದಾವ ಕರಾರ್ ಅದಾವ ಅಂತ ಹೇಳಿ ನಿನ್ನೂ ಏನು ಕಂಡೀಷನ್ ಕರಾರ? ಕಂಡೀಷನ್ ಕರಾರ ಅಂದ್ರ ನಮ್ಮ ಮೇವ ನಮ್ಮ ಹೊಲ ನಾ ಮೇವ ತರಾವ ನಾ ಹೆಂಡಿ ಬೆಳ್ಯಾವ ನಾ ಮೇವ್ ಹೋಗ್ಯಾವ ಮತ್ತ ನಿಮ್ಗೆ ಯಾರು ಹೂ ಅಂದಾರೋ ಇವ್ರು ಹೂ ಅನ್ಬೇಕ ಇಲ್ಲಿ ಹೇಳಿ ಎಲ್ಲ ಒಂದ ಹೇಳಿ ಎಲ್ಲ ನಾ ಮಾಡವ ಮತ್ತ ಅದ್ರ ನಂತರ ಒಂದು ಕಂಡೀಷನ್ ಐತಿ ನಂದ ತಂದ ಏನು? 5 ಲೀಟರ್ ಹಾಲು ಹಿಂಡು ಎಮ್ಮಿ ತರ್ತಾನ ಮತ್ತೆ ಎಮ್ಮಿ ತಂದದ ಕಟಾರ ಹೆಂಡಬೇಕಲ್ಲ ಅದು ಐದ ಅಟ್ಟಾರ ಹಿಂಡು ತರ್ತಾನ ನಿಮ್ಮ ತವ್ರ ಮನೆಗೆ ಮಜ್ಜಿಗೆ ಕೊಡುವಂಗಿಲ್ಲ ತನ್ಯ ಅಣ್ಣ ನಾ ಮಾತಿಗೆ ಏನಂದ್ರೆ ಗೊತ್ತೈತಿ ನನಗೇನು ಗೊತ್ತ ಹೇಳ ಗೊತ್ತಾಗುತ್ತಲ್ಲ ಸರ್ಟ್ಗೇನು ಗೊತ್ತೈತಿ ಅಂದ್ರ ನನ್ನ ತವ್ರ ಮನೆಗೆ 2.5 ಲೀಟರ್ ಕೊಡ್ತಾನ ಅಂದ್ರಕ್ಕೆ ಹಾಲು ಅದ್ರಾಗ ಏನೈತಿ? 5 ಹಿಂಡಿರ್ತೈತಿ 2.5 ನೀವು ಉಣ್ರಿ 2.5 ನಮ್ಗೆ ಕೊಡ್ತಾಳು. ಅಣ್ಣ ಅದ್ರಲ್ಲಿ ನಾನು ಅರ್ಧ ಕೆಲಸ ಮಾಡ್ತೀನಿ. ಮತ್ತೆ ಹಾಲು ಹಿಂಡಬೇಕಲ್ಲ. ಅದು ಕೊಡಲ್ರ ವಾಲಿ ಅಂತಾನ ಬರೀ. ಅವ್ವ ಮನೋ ಬ್ಲ್ಯಾಕ್ ಸುಗನ ಅಪ್ಪಗಳು ಅಕ್ಕಿ ಕಡೆ ಮಾತಾಡೋಣ ಭಾಳ ಎತ್ತಿಗ ಮತ್ತೇನು ಮಗ ನೀ ಕಡೆ ಮಾತಾಡ್ದ ಏನಾತ ಯಾರ ಕಡೆ ತಪ್ಪೈತಿ ಅವ್ರ ಕಡೆ ಮಾತಾಡ ಅಲ್ಲ ಕೊಟ್ರೆ ಏನಾತ 2.5 ಲೀಟರ್ ಕ್ವಾಟ್ರ ಕೊಡುವಂಗಿಲ್ಲ ಇನ್ನ ಯಾಕೆ ಕೊಡುವಂಗಿಲ್ಲ? ಯಾಕೆ ಕೊಡುವಂಗಿಲ್ಲ ಅಂದ್ರೆ ನಿಮ್ಮ ಹೆಂಡ್ರ ತವ್ರ ಮನೆಗೆ ನೀವು ಕೊಡ್ತೀರಿ ಏ ಅವ್ರಿಗೆ ಬೇಕಾದ್ರೆ ಬೇಡ್ರೆ ಕೊಡಬೇಕಲ್ಲ. ಯಾಕೆ ಬಿಡ್ತಾರ ಅವ್ರ ನಮ್ಮಲ್ಲಿ ಇದ್ದ ಕೊಡ್ತಲ್ಲ ನಾವ ನಿಮ್ಮಂಗ ಭಿಕ್ಷುಕರೇನ ಅವ್ರ ಮತ್ತ ಅವ್ನ ಹೆಂಗ್ ಕೊಟ್ಟಾರ ನೋಡ್ ನಿನಗ ಮತ್ತೆ ಕೊಟ್ಟಿಲ್ಲ ನಾವು ಅಕ್ಕ ನಿನ್ನ ಕೊಟ್ಟೈತಿ ಕೈ ಮುಗಿತು ನೋಡ್ರಿ ಅವ್ರ ಅವನು ಕೊಟ್ಟಾರ ಸುಮ್ಕೊಂಡ್ರು ಅವಾಗಿಂದ ನೀನು ಕೊಡ್ಬೇಕ ನೀ ಭಿಕ್ಷುಕ ಇದ್ದೆ ಅವಾಗ. ನನ್ನ ಕಡೆನು ಇವ್ರ ಕಡೆನು ಕರೆಕ್ಟ್ ಮಾತಾಡ್ತಾನವ. ಅವ ನನ್ನ ಮಗ ಅದಾನು ಅದಕ್ಕೆ ಮಾತಾಡ್ತಾನೆ. ಹಾ ಕಡೆ ಮಾತಾಡತ್ತಾನ. ಖರೆ ಇದ್ದದ್ದು ಹೇಳವಲ್ಲ ಅವ. ಕೊಡುವಂಗಿಲ್ಲ ನಾ ಏನೆ ಕೊಡುವಂಗಿಲ್ಲ ಏನೆ ಕೊಡುವಂಗಿಲ್ಲ ಏನೆ ದಾಮ್ 3 ಪೆಟ್ಟ ಬಡ್ತೀನಿ. ನೀ ಯಾಕೆ ಕೊಡುವಂಗಿಲ್ಲ ಇಂದಿ? ನೀ ಯಾಕೆ ಕೊಡುವಂಗಿಲ್ಲ ಅಂತಂದ್ರೆ ಹೆಂಗನು ನಾವು ಮೇಸವ್ರು ನಾವು ಮಾಡೋರು ನಮ್ಮ ಹೊಲ ನಮ್ಮ ನಾವು ಹೆಂಡಿ ಬೆಳೆಯವ್ರು ನಾವ್ಯಾಕೆ ಕೊಡ್ನು ಹಾಲು ಹಿಂಡಕ್ಕೆ ಹಾಕಿಲ್ಲ. ಹಾಲು ಬರೀ ಹಿಂಡುದಟ್ಟ ಹಿಂಗೆ ಬುಯ್ ಇಷ್ಟಲ್ಲ ಮತ್ತೆ ಹಿಂಡಿದಕ್ಕೆ ನಿನಗೆ 2.5 ಲೀಟರ್ ಉಳಿತಾವಲ್ಲ. ಅಂದ್ರೆ ಅರ್ಧ ನುಂಗಾಕ ಕೂತಾರೆ ಪವನ್ಯಾರ ನೀವು. ಈಗ ನೀವು ಹಾಲು ಕೊಟ್ರ ಅದ್ರ ಬದ್ಲಿ ನಾವು ಏನಾರ ಕೊಡ್ತಲ್ಲ. ಏನು ಕೊಡ್ತೀರಿ ಅದ್ರ ಬಗ್ಗೆ ನೀವು ಎದ್ದು ಕೊಟ್ಟಾರಿ ತವ್ರ ಮನಿ ನೀವಾರ ಏನು ಕೊಟ್ಟಾರಿ? ಹಂಗಲ್ಲ ಮಾನಿ ದೀಪಾವಳಿಯಾಗ ಈ ನಮೂನಿ ಕಟ್ಕೊಂಡು ಹೋದಳ ಬರ್ತನಾಗ ಒಂದು ಬಿಸ್ಕಿಟ್ ಪುಡ್ಕ ಹಾಕಿರ ಪಾರ್ಲೇಜಿ ಅದು 5 ರೂಪಾಯಿದ ಅದು ಒಂದೇ ಇತ್ತು. ಮತ್ತು ಅಷ್ಟು ಸುದ್ದ ರೂಪಾಯಿ ನೆರೆದ್ರಿ ನೀವು ಅದಕ್ಕಾಗಿ ಕೊಡೋಂಗಿಲ್ಲ ಇನ್ನು ನಾನು ಹಂಗಿದ್ದಲ್ ಮಾಮ ಏನು ಕೊಟ್ಟಿಲ್ಲ ನಿನಗ? ಒಂದಿಟ್ಟ ಚಲ್ತಂಗ ಹೇಳ ಅವಂಗ ಏನು ಬಂಗಾರದಂತ ಹುಡುಗಿನ ಕೊಡೋದು. ಬಂಗಾರ ಕೊಟ್ಟೈತಿ ಆಸ್ತಿ ಕೊಟ್ಟೈತಿ ಇದು ಕೊಟ್ಟಿಲ್ಲ ಅಂತ ಹೇಳ್ತಾರ. ಛೇ ಪವನ್ಯಾರ ಚಲೋ ಇದು ಹೊಟ್ಟಿಲಿ ಹುಟ್ಟಿದ್ದು ನಮ್ಮ ಹೊಟ್ಟಿಲಿ ಹುಟ್ಟಿದ್ದು ಕಷ್ಟಪರಿಗೆ ಇದು ಭಾಳ ಕೆಟ್ಟೈತಿ ಅದು. ನಾ ಏನ್ ಮಾಡೀನಿ? ಅಪ್ಪ ನಾನು ನೀವು ಮನೆ ಕೊಡ್ಬಾರ್ದಾಗಿತ್ತು. ಈಗ ಏನೈತಿ ಹೋಗ
ಹಾಂ ಹೋಗಿ ಹೋಗಿ ಬರ್ರಿ ಹೋಗ್ಬರ್ರಿ ಹಾಂ ಹೋಗ್ರಿ ನಡ್ರಿ ಬರ್ರಿ ಹೋಗ್ಬರ್ರಿ ಕರೇವ ಈ ಗುಡಿಯಾಗ ಆರಾಮ್ ಓಂ ನಮ ಶಿವ ಎತ್ಕೊಂಡಿರ್ತಾನ ಹೋಗ್ರಿ ಯವ್ವ ನಿನ್ನ ಸಂಬಂಧ ನನಗೆ ಸಾಕಾಗಿತ್ತು ಬರ್ರಿ ಹೋಗ್ಬರ್ರಿ ಏ ಕಪ್ಪು ಹೋರೆ ನಾವೇ ಹೋಗ್ಬೇಕು ನಿಮ್ಮ ಅಪ್ಪನೇ ಕಳಿಸು. ಹಾ ಬಾಪ ಹೋಗ್ಬನ್ನಿ ನೀವು ಹೋಗ್ಬಾ ನನ್ನ ಮನಿ ನನ್ನ ಹೊಲ ನಾ ಯಾಕೆ ಹೋಗ್ಲು ಅದು ನಂದು ಮನಿ. ಯಾವಾಗಿಂದ ನಿಂದಾತ ನಮ್ಮ ಹೋಗ ಬಂದಾಗಿಂದ ಏಯಪ್ಪ ವೈರಿ ಇದ್ರು ಮಕ್ಕಳಿದ್ರು ದೇವ್ರ ನಿಮ್ಮ ಕೈ ಮುಗಿತೀನಿ ಸುಮ್ಕೊಂಡ್ರು ಕೈ ಯಾಕೆ ಮುಗಿತು ನಮಗ ಅಲ್ಲಿ ಮುಗಿ ಮೊದಲು ಕೈ ಮುಗಿ ತಪ್ಪಾಗೈತೆ ಮುಗಿ ಹಾ ಇವಾಗ ಮತ್ತೆ ತಪ್ಪಾಗೈತತ್ ನಾ ಕೈ ಮುಗಿಲಿ ಹಾ ಯಾಕ ಮಾವು ಕೈ ಮುಗಿಬಾರ್ದು ಮುಗಿತಾರ ಬಿಡ ಬಡ್ದಿ ಇನ್ನ ಮತ್ತೆ ನ್ಯಾಯ ಮುಗಿದಿಲ್ಲ ಎಮ್ಮೆ ಎಲ್ಲೈತಿ ನಿಂದ ಆಯ್ತು ಯಾ ಎಮ್ಮೆ ಎಮ್ಮಿನೇ ತಂದಿಲ್ಲ ಬರೇ ಇಟ್ಟಿಗೆ ಹೇಳಾಕತ್ತಾನ ಯಾ ಎಮ್ಮೆ ಎಮ್ಮಿನ ತಂದಿಲ್ಲ ಎಮ್ಮೆ ಏನು ತರಾಮದೇನೋಪ್ಪ ಎಣ್ಣ ತರಾವ ಇದು ಅಗಾವ್ ಜಗಳ ಹ್ಞೂ ಅಗಾವ್ ಜಗಳ ಅಗಾವ್ ಹಾಕಿನ ಬಡದೆ ಅಗಾವಕ್ಕಿನ ಬಡ್ದಂದ್ರೆ ಹಾಲು ಕೊಡ್ತಾನಂದ್ರಕ್ಕೆ ಛೇ 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 ಅದು ಹಿಂಡಿತ್ತು ಎಮ್ಮೆ ಇನ್ನ ಇಲ್ಲ ಹಾಲಿದ್ದು ಗುಂಡ್ಯಾದಾಗ ಇಲ್ಲ ಮತ್ತೆ ಯಾಕೆ ಬಡದೆ ಕೊಡ್ತಾನಂದ್ಳು ಕೊಡ್ತಾನೆ. ಏ ಕೊಟ್ಟೆ ಬಿಟ್ಲೆ ನಾವು ಎಮ್ಮೆ ಎಲ್ಲ ಹಾಲು ಎಲ್ಲ ಕೊಡ್ತಾನ ಇನ್ನತ್ ಇನ್ನ ಎಮ್ಮಿನ ತಂದಿಲ್ಲ. ತರಾವ್ರದ್ದು ಇನ್ನು ತರಾವ್ರಿ ನೀ ತರಲಿಲ್ಲ ಅಂದ್ರ 5 ಲೀಟರ್ ಹಿಂಡ್ತಾ ಐತೆ ಏನ್ ನಾವು ಕೊಟ್ಟೆ ಬಿಟ್ಲೇನು ನಿಲ್ಲು ಬಂದಾರು ಗಪ್ಪರು ಮಾರಾಯ ಏ ಮುತ್ತು ಹಾಲೆಲ್ಲ ಬಾಟ್ಲೆಲ್ಲ ಗುಟಕ ಅಂದ್ರತ್ತ ಇವನ್ ದಿನ ಎಮ್ಮೆಲ್ಲ ಹಾಲು ಹಿಂಡಿಲ್ಲ ಇನ್ನ ಹಂಗಲ್ಲ ಅವ ಇನ್ನ ತರ್ತಾನೋ ಇಲ್ಲೋ ಅದು ನೆಲಿ ಇಲ್ಲ. ನೆಲೆ ಇಲ್ಲ ಈಗ ಅಗಾವ್ ಜಗಳ ಇದ ಇವನ ಡೊಗಿಸಿ ಏನಪ್ಪ ಏನಿದೆ ಇದು ನಿನಗಾರೆ ಚಂದ ಅನಿಸ್ತೈತಿ ಅದ ಏ ಮಾವು ತರಾವದನೆ ಇನ್ನು ಬಿಡ್ತೀಯ 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 ಬಿಡಿ ಅಗಾವನು ಇಡ ಇಡಪ್ಪ ಅವನು ಏ ಮಾವು ಏನಿಲ್ಲ ಬಾಯ್ ಹೋಗ್ಲಿ ಬಿಡಬೇಡ ಬಿಡು ಈಗ ಅಲ್ಲಪ್ಪ ಏನು ಇಲ್ಲದ ಬಿಡ್ತೀರಿ ನಮ್ಮ ಅಕ್ಕನ ಕೈಯ ಕಾಲ ಮುರಿದ್ರೆ ನಾನೇ ನೋಡ್ಬೇಕು ಬಿಡು ಅಪ್ಪ. ಯಪ್ಪ ಆ ಗುಡ್ ಸುಮ್ ಗೋಡೆಯಾಗಿತ್ತಿಲ್ಲ ಅಲ್ಲಿ ಹೋಗಿ ನೀನ ಕೂತಿಲ್ಲ ಯಾರಿಗ್ ಬೇಕಾಗಿತ್ತಿಲ್ಲ ಯಾಳೆ ಹಾಕೈತೆ ಅಂತ ಹೇಳಿ ನೀನ ಸಿಕ್ಸ್ಕೊಂಡೆ ಹೋಗಿ ದೊಡ್ಡ ಶಾನೆ ಏ ಬಾಯಲ್ಲಿ ಕಡಿನಿ ಈ ಕಡೆ ಬಾಯಲ್ಲಿ ಏ ಕೊಂಡೆ ಅಪ್ಪ ಒಂದಿಟ್ಟ ಕೊಂಡ್ರೆ ಏನಾರು ವಿಚಾರ ಮಾಡವನ ಅಲ್ಲೋ ಐತಲ್ಲ ಅದಕ್ಕೆ ಏನಟ ಯಪ್ಪ ಹಂಗ್ ಬಿದ್ದು ಏಟ್ ಪಾರ್ಲೇಜ್ ನಂಗ ಮತ್ ಹುಡುಗನ ಮೇಲೆ ಕೈ ಐತ್ರ ಸುದ್ದಿ ಬೇರೆ ಮತ್ತೆ ಅಟ್ಟ ಗಪ್ಕೊಂಡೇನ ಕಾಸ ಮಕ್ಕಳು ವೈರಿ ಮಕ್ಕಳು ನಿಮ್ಮ ಹಿರಿದವನ ಹೆಡ್ಡಿ ನೀವು ಯಪ್ಪ ಎಟ್ ಉರಿಯಾಕತ್ತಿತ್ತು ನೋಡಿಗೆ ನೀ ಬಿಡಿಯೋಗ ಪಾಪ ಅಳಾಕತ್ತ ನನ್ನ ಮಗಳ ಮಕ್ಕಳು ಮೊಮ್ಮಕ್ಕಳ ಈ ನಮನಿ ಬಡದಿರ್ಕಿಲ್ಲ ನಿನ್ನ ಮಗನ ನಾನ ಈ ನಮನಿ ಬಡದಿರ್ಕಿಲ್ಲ ಮತ್ತೆ ಯಾರ ನಮ್ನಿ ಬಡಿದಿತ್ತು 3 ಆಗುವ ನಾವ ನೀವು ಒಂದು ಬಡ್ದ್ರೆ ನಾವು 10 ಬಿಡಿತು ಇದಕ್ಕಂತಾರ ಗಂಡನ ಬಡ್ಸಾನ ಆನಂದ ಆತು ಆನಂದ ಆತು ಗಂಡನ್ ಬಿಡಿಸಿ ಆನಂದ ಆತು ಗಂಡನ್ ಬಿಡಿಸಿ ಆನಂದ ಆತು ಚಲೋ ಆತು ಪಾಡ ಆತು ಸುಖ ಆತು ಹಾಲು ಕೊಡಕ್ಕೆ ಬಾನೆ ಹಾಲು ಕೊಡಾಕೆ ನಾ ಎಮ್ಮೆನ ಸುಳ್ಳ ಬಿಡ್ತಿಲ್ಲ ಸುಳ್ಸುಳ ಬಡಿತಂದ್ರೆ ಎಮ್ಮೆ ತರಾಮ ಇದ್ನ ತರಬಾಣಿ ಎಮ್ಮಿ ಎಮ್ಮಿ ತರಬಾಣಿ ಎಮ್ಮಿ ತರಬಾ ಹಾಲು ಹಿಂಡಬಾಣಿ 5 ಲೀಟರ್ ತಾಪಾತು ಮಾವ ಮತ್ತು ಎಮ್ಮೆ ತರ ಮಟ ಬಿಡಿವನ ಹಾ ಏ ಬಾಣಿ ಎಮ್ಮಿ ತರಬಾಣಿ ಎಮ್ಮೆ ಹಂಗಲಿ ಬಡ್ಕೋತ್ ಕೂತ್ರೆ ಎಮ್ಮೆ ಹಾಕ್ತಾರಲ್ಲ ಬಾ ಏನಿಲ್ಲ ಏನಿಲ್ಲ ಬಡ್ಕೋತ್ ಕೂತಿ ಹೆಣ್ಮಗಳ ಕೇಳಾವ್ರಿಲ್ಲ ಹೇಳಾವ್ರಿಲ್ಲ ಅಂತ ಹೇಳಿ ಕೈಯ ಕಾಲ ಮುರಿದ್ರೆ ನಾನೇ ನೋಡ್ಬೇಕು. ಗಂಡನ ಮೇಲೆ ಒಂದ್ ಸ್ವಲ್ಪ ಕರ್ನ ಬೇಕಲ್ಲ ಇಟ್ಟ ಏಯ್ ಮತ್ ಕೈ ಇತ್ತು ಇವಾಗಿಲ್ಲ ಅಷ್ಟೇ. ನಿನಗೆ ಗೊತ್ತಾಗಲ್ಲೇನು ಅವನ್ನ ಹೆಂಗ್ ಪ್ರೀತಿ ಇರ್ಬೇಕಂತ ಮಾಡ್ಕೊಂಬ ನೀವು ವೈರಿ ಇದೀವೋ ಮಗ ಇದು ಏ ಯಾರು ಒಯ್ದು ಅದಾರ ಏನ್ ಇರಂಗಿಲ್ಲ ಯವ್ವ ನಾನು ಏನ್ ಇರಂಗಿಲ್ಲ ಮನ್ಯಾಗ ಇರಂಗಿಲ್ಲ ನಾನು ಹಂಗಾರ ಹೋಗ ಹೋಗೇ ಬಿಡ್ತೇನಪ್ಪ ಮತ್ ಹೋಗು ಹೋಗು ಮಟ್ಟ ತಡ್ಕೋರು ವಕೀಲಂದೆ ಅದಕ್ಕೆ ಹೋಗಂದೆ ಹೋಗ್ಲಿ ಹೋಗತ್ತು ಗೈಟಂಗ ಗಪ್ ಗಪ್. ಕುಡ್ದು ಹೋಗ್ಕೋತ್ ನಾವು ಹಾಳಾಗ್ ಹೋಗ್ರಿ ಈಗ ಏನಾಗುದಪ್ಪ ಏ ಗಪ್ ಈಗ ಏನಾಗುದಪ್ಪ ನಿಂದ ಏನಿಲ್ಲಪ್ಪ ನೀನೇನ್ ಬೈತಿ ಇಲ್ಪ ತಪ್ಪಾಗಿತ್ತು ಅಲ್ಲ ತಪ್ಪಾಗಿತ್ತು ಈಗ ಎಮ್ಮಿ ಏನ ಎಮ್ಮಿ ತರಾವ ಏನ್ ಮಾಡವ ಎಮ್ಮಿ ತರ್ತನು ಅರ್ಧ ಕೊಡ್ತಾನ ತಳಕಿ ಮತ್ತ ಹಾ ಅರ್ಧ ಕೊಡಬೇಕಲ್ಲ ಬರೀ ಎಮ್ಮಿ ತರ್ತೀನಿ ಅನ್ನಕತ್ತಿ ಏ ಯವ್ವ ಎಮ್ಮಿ ತರ್ತಾನ 5 ಲೀಟರ್ ಹಿಂಡು ಎಮ್ಮಿ ತರ್ತಾನ ಎಲ್ಲ ಕೊಡ ಆಯ್ತು ನಮ್ಮ ಮಕ್ಳು ಮುದ್ದಾಗಿ ಏ ಬೇಡ ಮಕ್ಳಿಗೆ ಹಾಕ್ಬೇಡ ಗಂಡ ಹಾಕ್ಬೇಡ ನಿನ್ನ ಗಂಡನ ಮನ್ಯಾಗ ಇಡಬೇಡ ಎಲ್ಲ ತವ್ರ ಮನೆಗೂ ಶೂರು ಮಾಡ್ಬಿಡಿ ಹೋಗಿ ಆತು 2.5 ಲೀಟರ್ ಅಷ್ಟೇ ಹಾ ಅಟ್ಟ ಕೊಡು
ಎಲ್ಲ ಕೊಡು 5 ಕೊಡು. ಉದ್ರಿ ಮುತ್ತೆ ಕೊಡನಪ್ಪ 3 ಲೀಟರ್ ನಾವ್ ಇಟ್ಕೊಳಮಪ್ಪ ಹಾ ಇಲ್ಲ ಹಾಲ ಮೊಸರ ಉದ್ರಿ ಮಾವ ಅಂತೇಳಿ ಏ ಉದ್ರಿ ಉದ್ರಿ. ಮಾವನ್ನಾಕಿ ನಿಂದ ನಾವೇ ಬಾಕಿ ನಿಂದೇನು ಉಳ್ಸ್ಕೊಂಡು ಓದ್ವಪ್ಪ? ಕೊಡ್ದೆ ಎಲ್ಲ ಕೊಡ್ದು. ಯಾವಾಗ ಅಂದೆ ನೀವು ಯಪ್ಪ ನೀನ ಅಂದಿಲ್ಲ ಮಂದಿ ಮತ್ತೆ ಬಡಿಸ್ತೀರೇನು? ಚಂಚಿಗೆ ಶೇಖಪ್ಪ, ಹೇಳ್ತಾನ, ಚಂಚಿಗಳೇ. ಹೇಳ ನಿಮ್ಮ ಮಕ್ಳು ರೀ ನಾ ಏನ್ ಹೇಳಕ್ಕಾಯ್ತದೆ ಏಪ್ಪ ಈಗ ಬಿಡೋದ್ನೆಲ್ಲ ಇನ್ನು ಫೈನಲ್ ಏನಾಗೋದು ಹೇಳ ಸುಳ್ಳ ನಮಗೂ ಟೈಮ್ ಹೊಲಕ್ಕೆ ಇಲ್ಲಿ ಮೊದ್ಲ ನೀರು ಚಾಲು ಮಾಡಿ ಬಂದು ಹೊಲ್ದಾಗ ಮತ್ತೆ ಅದು ಬೈಗಟ್ಟಿ ತರೋಕೈತಿ. ಹೋಗ್ರಿ ಮಾವ ಎಮ್ಮಿ ತರ್ತು ಮಾವ ಮುಡ್ಲಿ ಪೇಟಿಂದ 5 ಲೀಟರ್ ನಿಮ್ಗ ಮಾವ. ಏ ಹಂಗೇನು ಬೇಡ ಅರ್ಧ ಇಟ್ಕೋರಿ. ಏ ಬೇಡ ಬಾ ನಮ್ಗೆ ಅರ್ಧ ಬೇಡ ಏನು ಬೇಡ 5 ಲೀಟರ್ ನಿಮ್ಗೆ ಎಮ್ಮಿ ಮೇಸ್ತು ನಾವ ಹೆಂಡಿ ನಾವು ಬೆಳಿತು ಅದ್ರ ಹೆಂಡಿ ಸುದಕ್ಕೆ ವರ್ಷಕ್ಕೊಮ್ಮೆ ಟ್ಯಾಕ್ಟರ್ದಾಗ ಹೇರಿ ಕಳಿಸ್ತು ನಿಮಗೆ ಆತು. ಏ ಅಟ್ಟೆ ಏ ಆಟ ಏನಿಲ್ಲ ಎಲ್ಲ ನಿಮ್ಗೆ ಹಾಳಾಗಿ ಹತ್ತಿ ಬಿತ್ಕೊಂಡ್ ನಮ್ಮ ಎಮ್ಮಿ ಎಲ್ಲ ಚುಕ್ತೊಂದು ನೀವು ಅವ್ರಿ. ಹಂಗೇನು ಬೇಡ ಯಪ್ಪ ಈಗ ನೋಡಿ ಹಂಗೆ ಮಾಡಕ್ ಹೋಗ್ಬೇಡ. ಯಪ್ಪ ಏ ಬಿಡ ನೀ ಮಾತಾಡ್ಬೇಡ. ಏನು ನಮ್ಮ ಅಪ್ಪನ ನಮ್ಮ ಅಣ್ಣನ ಏನು ಗತಿಲ್ಲ ಅನ್ಕೊಂಡಿದ್ದೀರಿ ಏ ಯವ್ವ ಗತಿ ಇಲ್ಲ ಏನೂ ಇಲ್ಲ ಕೈ ಮುಗಿತೇನೆ ನಿನಗೆ ನಿನ್ನಂತ ಹೇಳ್ತೀನಿ ನಾನು ವೈರಿಗೂ ಸಿಗಬಾರ್ದು ಎಲ್ಲ ಚೊಕ್ 5 ಲೀಟರ್ ಅವ್ರಿಗೆ ಕೊಡ ಆತು. ಈಗ ನೋಡು ನಾ ಹೇಳ್ತೀನಿ ಕೇಳಿಲಿ ಈಗ 4 ದಿನದಾಗ ಎಮ್ಮಿ ತರಬೇಕಾ 5 ಲೀಟ್ರ್ ನಕ್ಕಿ ಹಿಂಡಬೇಕಾದ ಮತ್ತೆ ಅದ್ರಾಗ ನೀವು ಏನು ಮಾಡು ಒಂದು 3 ಲೀಟ್ರ್ ಇಟ್ಕೋ ಹುಡುಗರದ ಉಣ್ಣು 3 ಇಟ್ಕೋ. 2 ಲೀಟರ್ ಯಾಕ ನೀ 2 ಲೀಟ್ರ್ ನಮ್ಗೆ ಕೊಟ್ಟು ಕಳಿಸ್ಬೇಕು ನೋಡು ಅಷ್ಟಿತ್ತು ಹ್ಞೂ ಅಂತೀವೋ ಏನು ಮತ್ತೇನು ಬೇಕೋ. ಇವ್ರು ಹಿರಿದವನ ಹಟ್ಟಿ ತಾವು ರೊಕ್ಕ ಕೊಟ್ಟು ಎಮ್ಮಿ ಕೊಂಡಿಸ್ಕೊಟ್ಟಾಗುತ್ತೆ ಮಾಡತ್ತ. ಏನಪ್ಪ ಬಡಕನ ಹೇಳಿ ನಮ್ಗೆ ಲೇಟ್ ಆಗೈತೆ ನಾ ಹೋಗ್ಬೇಕಾ ನಾ ಹೇಳಿ ಹೆಂಗೆ ಹೇಳ್ತೀರಿ ಹಂಗ್ರಿ ಹೆಂಗೆ ಹೇಳ್ತೀರಿ ಹಂಗೆ ಏನು ತಪ್ಪು ಏನಾರ ಅಕ್ಕನ ಮೇಲೆ ಕೈ ಮಾಡ್ರೆ ಮತ್ತೆ ಏನು ಸುದ್ದಿ ಬೇರೆ ಮತ್ತೆ. ಇಲ್ರಿ ನೀನು ವಾರದಾಗ ಒಮ್ಮೆ ನಾನು ಬಡಿತುವ ಆತು. ಗಿಡಕ್ಕೆ ಹಿಂದೆ ಗಿಡ ಆಯ್ತದ ಎಲ್ಲ ಮಾಡಕ್ಕಾಗುತ್ತೆ ತಪ್ಪಿ ಬಡ್ಸ್ಕೊಂಡ್ ಆಗ್ತೈತಿ ನೋಡ್ದ ಎಂತ ಮಗಳಿದ. ಆಕಿ ಭಾಳ ಬಡ್ದಿಲ್ಲ ನಾನು ನಿನ್ನಂಗ ನಮ್ಮ ಕೈಯ ಹಂಗದಾವ ಕೈ ನಾನು ಅದಾವ ಒಳ್ಳೆ ಚಲೋ ಅದಾನು ಅದು ಸ್ಮಶಾನದಾಗಿನ ಹೊಲ 3 ಎಕರೆ ಅವ್ ಹಚ್ಬೇಕು ಮೈನ್ಯ. ಹಂಗಲ್ಲೋ ಇನ್ನೇನಷ್ಟೇ ಸ್ಮಶಾನದಾಗಿನ ಹೊಲ ಒಂದು ಮುಟ್ಟಿಗೆ ಒಂದು ಮುಟ್ಟಿ ಮನಸ್ಸು 3 ಎಕರೆ ಹೊಲ ಐತ್ಲಿ ಅಲ್ಲಿ ಸ್ಮಶಾನತಕ್ಕ ಅದನ್ನ ಹಚ್ಬೇಕು ಮೈನ್ಯ. ಅದನ್ನ ಓದ ಸುಡ ನಿನ್ನ ಮಕ್ಕಳಿಗೆ ಹಚ್ಚುವ ನಿನ್ನ ಯಾರಿಗೆ ನೋಡಿ ಹಿಂದಾಗಡೆ ಬಂದಿ ಯಪ್ಪ ಇರ್ಲಿ ಮುಗ್ದೈತಿಲ್ ನ್ಯಾಯ ಹಾಂ ಈಗ ಮುಗ್ದೈತಿಲ್ಲ ಮುಗೀತ. ಯಾಕ ನಾವು ಹಚ್ಚ ನಡೀತೀವ ಮಾತಾಡಂಗಿಲ್ಲ. ಯಾಕಂದ್ರೆ ನಮ್ದು ಅಲ್ಲಿ ಹೊಲ್ದಾಗ ತಗದೈತಿ ಇನ್ನು ಏನಾರ ಕ್ವಾಯಿ ಅಂದ್ರೆ ಫೋನ್ ಹಚ್ಚ ಇನ್ನು ಗಿಡ ನೋಡಲ್ದ ಬೈಟಿಗೆ ಹಂಗಲ್ಲ ಸುದ್ದಿ ಬೇರೆ ಐತೆ ಅದ ನಿನ್ನ ಮಗನು ಏನು ಕೈ ಅದಾವ ಏನು ಕಡಕ್ಲಾಟ ಚಪ್ಪಲ್ ಅದಾವ ಚಪ್ಪಲ್ ಅಂದ್ರೆ ಮತ್ತೆ ಒಣಕಿದ್ದಂಗದ. ಅಕ್ಕನ ಮೇಲೆ ಕೈ ಮಾಡ್ರೆ ಬಿಟ್ಟು ನಿನ್ನ ಹೋಗ್ರಪ್ಪ ಮಾವ ಆದ್ರೆ ಆಮೇಲೆ ನೋಡ್ತು ಆದ್ರ ತಪ್ಪತ್ತಳೆ ಹೋಗಿ ಬರ್ತು ಏನ್ ಹೇಳೀನಿ ಏ ಜಾತ್ರೆಗೆ ಅದು ಬರಲ್ಲ ಜಾತ್ರೆ ಮಾಡ್ಕೊಂಡು ಹೋಗಿರ ಬರ್ರಿ. ಉದ್ರಿ ಮುತ್ತೆ ಹೋಯ್ಬ ಏ ನೀ ಏನು ಏ ಉದ್ರಿ ಏನಂತೀವ ಹೊಳೆ ಎಮ್ಮಿ ಹೊಡ್ಕೊಂಡು ಮನೆಗೆ ಬಂದ್ಬಿಡ್ತೀನಿ ಇನ್ನೊಂದ್ಸಲ ಏನಾರ ಕೈ ಮಾಡಿದ್ರೆ ಅಷ್ಟ ಮಾಡ ದನಗೋಳ ಕರಗೋಳ ಹೊಡ್ಕೊಂಡು ಅತ್ತ ಬಂದ್ಬಿಡಕೇನಿ ಇವ್ ಕೊಂಡ್ಲೇವು ಏ ಮಮ್ಮ ಸುಮ್ ಹೊಲಕ್ ಹೋಯ್ ಅಲ್ಲೇ ಎಮ್ಮಿ ಶಗನ ತಿನ್ಕೊಂಡ್ ಕೊಂಡ್ಲೇವು ಮನ್ಯಾಗ. ಎಲ್ಲಾರಿಗೂ ನಿಮ್ಮಂತ ತವ್ರ ಮನೆಯವ್ರು ಸಿಕ್ಕ್ರ ಬಾಳೆ 7-11 ಮಾಡಿಬಿಡ್ತೀರಿ ಮಕ್ರಿ ನೀವು. ಏ ಮತ್ತ ನೀ ಹಂಗ ಅನ್ಬೇಡ ನಮಗ ಏನ್ ಹಂಗನ್ಬೇಡ ಹೋಗ ಈಗ ಆಗೈತಿಲೋ ನ್ಯಾಯ ಮುಗ್ದೈತೆ ಸುಮ್ ಸರಳ ಇಲ್ಲಿಂದ ದಾಟ್ರಿ ನೀವು ಒಟ್ಟ ನೋಡ ಏ ಹೋಗ 4 ದಿನದಾಗ 4 ದಿನದಾಗ ಎಮ್ಮಿ ತರ್ಬೇಕು 2 ಲೀಟರ್ ನಮ್ಮ ಮನಿಗೆ ಹಾಲು ಬರ್ಬೇಕು ನೋಡು. ಸರಿ ಅಣ್ಣ ಹಾ ಯಪ್ಪ ನಾ ಹೋಗೋಣ ಏನಾರ ತಪ್ಪಿ ಕೊಯ್ ಆಡ್ಸಿದ ಹೊಳ್ಳಿ ಫೋನ್ ಹಚ್ಚಿನಿ. ಆಯ್ತು ಹಾ ಏ ಮಮ್ಮ ಹೋಗಿ ಬರ್ತಾಳು ಅಪ್ಪನ ಹೋಯ್ಬೇಕಿಲ್ಲ ನೀರ್ ಹಾಸಕಲ್ಲಿ ಏ ನಿನ್ನ ನವನ್ ಹಿಡ್ಸ್ಕೊಂಡ ಮಗನ ಗಪ್ಕೊಂಡ್ರು ಏ ನಿನ್ನ ನವನ್ ಗಪ್ಕೊಂಡ್ರೆ ಯಪ್ಪೆ ಬಾ ಯಪ್ಪ ನಿನಗ ಬರೀ ಹೋಗೋಣ ಆಯ್ತು ಇವಾಗ ಏನಾಯ್ತು ಹೋಗ್ರಿ ನಿನ್ನ ಮಕ್ಕಳನ್ನ ಕರ್ಕೊ ಹೋಗ ಅದು ನೀವು ಬರೀ ನಾ ಬರಂಗಿಲ್ಲ ಹೋಗ ಏನಕ್ಕೆ ಅಲ್ಲಿ ಹೋಗಿ ಅಲ್ಲಿ ಮಸ್ತಾನ್ ಡಾಕ್ಟರ್ ತೆಗೆ 2 ಚೂಜಿ ಮಾಡ್ಸ್ಕೊಂಡ್ ಬರ್ತಾನೆ ಹೋಗ. ಅಲ್ಲೇ ಸಾಯಿ ಬಾ ಏ ನಡಿ ನೀನು ಚಾ ಮಾಡ್ಕೊಡ್ತೀನಿ ಬಾ ನಡೆಯೋ ಚಾ ಮಾಡ್ಕೊಡಕ್ಕೆ ನಾವು ಹಡ್ಡಿ ನಾ ಏನು ಮನೆ ಹಾಕೈತೆ ತಿಳಿದಿರ್ಕಿಲ್ಲ ಇದ ಯಾವ ನಮ್ನಿ ಬಡ್ದು ಓಟ್ ಸಿಮ್ಕ ಅವನು ಹಡ್ಡಿ ಮುದುಕದಾನ ಕರಿ ಯಾ ನಮ್ನಿ ಬೆರೆಸ್ಕೈ ಅವನು ಅಪ್ಪ ದೇವ್ರೆ ಎಲ್ಲ ಹಾಲು ಅವರು ಯಾರು ಹಾಳಾಗೋದು